ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಯೋಗ ದಿನಾಚರಣೆ ನಡೆಯಿತು. ಜೂನ್ 21 ಜಗತ್ತಿನೆಲ್ಲೆಡೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸುತ್ತಾರೆ. ಈ ದಿನದ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಭಾಗ್ಯಕ್ಕಾಗಿ ಯೋಗ ಎನ್ನುವ ನೀತಿಯಂತೆ ವಿದ್ಯಾರ್ಥಿಗಳು ಯೋಗಾಭ್ಯಾಸವನ್ನ ಮಾಡಿದ್ರು. ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಲರ್ನ್ ವೈಲ್ ಅರ್ನ್ ಎಂದರೆ ಗಳಿಕೆಯ ಜೊತೆಗೆ ಕಲಿಕೆ ಎಂಬ ಪರಿಕಲ್ಪನೆಯ ಜೊತೆಗೆ ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೂ ಆದ್ಯತೆಯನ್ನ ನೀಡಿದೆ. ಕಾಲೇಜಿನ ದೈಹಿಕ ನಿರ್ದೇಶಕ ಅಶ್ವಥ್ ಸಾಲಿಯಾನ್ ರವರ ಮಾರ್ಗದರ್ಶನದಲ್ಲಿ ಕಾಲೇಜಿನ ಕ್ರೀಡಾ ವಿದ್ಯಾರ್ಥಿಗಳು ಕೆಲವೊಂದು ಆಸನಗಳಾದ ಊರ್ಧ್ವ ಧನುರಾಸನ, ಗೋಮುಖಾಸನ, ಧನುರಾಸನ, ವೃಕ್ಷಾಸನ, ಶಶಂಕಾಸನ ಹೀಗೆ ಇನ್ನಿತರ ಯೋಗ ಆಸನಗಳನ್ನ ಪ್ರದರ್ಶಿಸಿದ್ರು. ಈ ಸಂದರ್ಭ ಕಾಲೇಜಿನ ದೈಹಿಕ ನಿರ್ದೇಶಕ ಅಶ್ವಥ್ ಸಾಲಿಯಾನ್ ಮಾತನಾಡಿ, ಕ್ರೀಡಾಪಟುಗಳು ಕ್ರೀಡೆಯ ಜೊತೆಗೆ ಯೋಗವನ್ನು ಅಭ್ಯಾಸ ಮಾಡಿದ್ರೆ ಅವರ ಸ್ನಾಯುಗಳ ಬಲವರ್ಧನೆಗೆ ಇದು ಸಹಕಾರಿಯಾಗುತ್ತದೆ ಎಂದು ಸಲಹೆ ನೀಡಿದರು. ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಯೋಗವು ಕ್ರೀಡೆಯ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಪದ್ಮಾಸನ, ಮಕರಾಸನ, ಭುಜಂಗಾಸನ, ಸರ್ವಾಂಗಾಸನ, ಹಾಲಾಸನ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಅನ್ನು ಬಿಲ್ಡ್ ಮಾಡಲಿಕ್ಕೆ, ಬಾಡಿ ಬ್ಯಾಲೆನ್ಸ್ ಬಿಲ್ಡ್ ಮಾಡಲಿಕ್ಕೆ, ಬಾಡಿ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಮತ್ತು ಆ್ಯಂಕಲ್ ಮತ್ತು ನೀ ಜಾಯಿಂಟ್ ಇದು ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಬಾಡಿ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಶೋಲ್ಡರ್ ಪೇಯ್ನ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ, ಆದಷ್ಟು ಆಗುವಂಥ ಕ್ರೀಡಾಪಟುಗಳಲ್ಲಿ ಆಟಗಾರರಲ್ಲಿ ಆಗುವಂಥ ಇಂಜುರಿಗಳನ್ನು ಅವಾಯ್ಡ್ ಮಾಡಿಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಗಿದೆ. ಕ್ರೀಡೆಯ ಜೊತೆಗೆ ಯೋಗವು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಸುಭಾಷಿಣಿ ಶ್ರೀವತ್ಸ ರವರು ಮಾತನಾಡಿ, ಯೋಗ ಆಸನಗಳನ್ನ ಮಾಡೋದ್ರಿಂದ ವಿದ್ಯಾರ್ಥಿಗಳು ಸಕಾರಾತ್ಮಕ ಚಿಂತನೆಗಳನ್ನ ಬೆಳೆಸುವಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಬಹುದು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿದ್ಯಾರ್ಥಿಗಳು ಬೆಳಗಿನ ಹೊತ್ತು ಉದ್ಯೋಗದ ಒತ್ತಡ, ಆರ್ಥಿಕ ಮುಗ್ಗಟ್ಟು, ಚಿಂತೆ, ಆತಂಕ ಇವೆಲ್ಲವನ್ನು ತಮ್ಮ ಜೋಳಿಗೆಗೆ ಹಾಕಿಕೊಂಡು ಸಂಧ್ಯಾ ಕಾಲೇಜಿಗೆ ಸಂಜೆ ಹೊತ್ತಿಗೆ ಬರ್ತಾರೆ. ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂಥ ಅಶ್ವಥ್ ರವರು ಇವೆಲ್ಲವನ್ನು ನೀಗಿಸಲಿಕ್ಕೆ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯ ಮೂಲಕ ಯೋಗಾಭ್ಯಾಸವನ್ನು ಹಚ್ಚಿ ಅವರನ್ನು ಈ ಪ್ರಯತ್ನಕ್ಕೆ ಓಡ್ತಾರೆ. ಪುರುಷೋತ್ತಮ್ ಅಕಾಡೆಮಿ ಆಫ್ ರೈಫಲ್ ಅಸೋಸಿಯೇಷನ್ ಇದರ ಸ್ಥಾಪಕ ಅಧ್ಯಕ್ಷ ಆಗಿರುವಂತಹ ಸ್ಪೋರ್ಟಿಂಗ್ ಮೆಂಟರ್ ಆಗಿರುವಂತಹ BP ಬಾಮ್ ಒಂದ್ ಕಡೆ ಹೇಳ್ತಾರೆ, ಲಿವಿಂಗ್ ಇನ್ ದ ಮೂಮೆಂಟ್, ಡೀಪ್ ಫೋಕಸ್, ಸ್ಕೋರ್ ದ ಗೋಲ್, ಸರ್ವ್ ದ ಬಾಲ್. ಯಾವುದೇ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ವಿಚಲಿತರಾಗದೇ ಇರುವಂಥದ್ದು. ಇವೆಲ್ಲದಕ್ಕೂ ಕೂಡ ವಿದ್ಯಾರ್ಥಿಗಳು ಮೊರೆ ಹೋಗಬೇಕಾದದ್ದು ಯೋಗಾಭ್ಯಾಸಕ್ಕೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಾಟ್ ಸೆಟ್ ಸ್ಟಡಿಯು ಕೂಡ ಹೇಳ್ತದೆ, ಪ್ರತಿ ಕ್ರೀಡಾಳು ಮೊದಲು ಬೆಳೆಸಿಕೊಳ್ಬೇಕಿದ್ದದ್ದು, ಮೂಲ ಹವ್ಯಾಸವಾಗಬೇಕಿದ್ದದ್ದು ಪ್ರಾಣಾಯಾಮ ಅಂತ. ಹಠಯೋಗದಲ್ಲಿ ವಿಧಿಸುವಂತಹ ಕೆಲವು ವಿಧಿವಿಧಾನಗಳು ಕೂಡ ಇದೇ ರೀತಿ ಮನೋಸ್ಥೈರ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಕೆಲವು ಆಸನಗಳು, ತಲೆ ಕೆಳಗಾಗಿಸುವಂತಹ ಕೆಲವು ಆಸನಗಳು ವಿದ್ಯಾರ್ಥಿಗಳಲ್ಲಿ ಈ ದುರಾಭ್ಯಾಸ, ದುಶ್ಚಟಗಳನ್ನು ಹೊಡೆದೋಡಿಸಿ ಸಕಾರಾತ್ಮಕತೆಗಳಿಗೆ ಬೆಳೆಸಿಕೊಡ್ತದೆ. ಅದರ ಜೊತೆಗೆ ಯೋಗದಲ್ಲಿ ಹೇಳಿರುವಂತಹ ಈ ಮೆಡಿಟೇಷನ್, ಚಾಂಟಿಂಗ್ ಇವೆಲ್ಲವೂ ಕೂಡ ಈ ಯೋಗದಲ್ಲಿ ಹೇಳಿರುವಂತಹ ಕೆಲವು ವಿಜುವಲೈಸೇಷನ್ ಟೆಕ್ನಿಕ್ಸ್ ಇದ್ದಾವೆ. ಇವೆಲ್ಲವೂ ಕೂಡ ನಮ್ಮ ಆಂತರಿಕ ಶುದ್ಧೀಕರಣವನ್ನು ಮಾಡಿ ದುಶ್ಚಟಗಳನ್ನು ಹೊಡೆದೋಡಿಸಿ ವಿದ್ಯಾರ್ಥಿಗಳಲ್ಲಿ ಸಕಾರಾತ್ಮಕತೆ ಬೆಳೆಸಿಕೊಂಡು ಹೋಗ್ತಾ ಇರುವಂತಹ ಒಂದು ಪ್ರಯತ್ನ ಆಗಿದೆ. ಈ ಎಲ್ಲ ದೃಷ್ಟಿಯಿಂದ ನಮ್ಮ ದೈಹಿಕ ಶಿಕ್ಷಣ ವಿಭಾಗ ವಿದ್ಯಾರ್ಥಿಗಳಲ್ಲಿ ಈ ಯೋಗ ಪ್ರಜ್ಞೆಯನ್ನು, ಯೋಗ ಪ್ರೇಮವನ್ನು ಬೆಳೆಸಿಕೊಳ್ಳುವಂತಹ ಇಂದಿನ ಈ ಯೋಗ ಪ್ರಜ್ಞೆಯನ್ನು ಪಸರಿಸುವಂತಹ ಪ್ರಯತ್ನವನ್ನು ಪ್ರೇರೇಪಿಸಲಿಕ್ಕೆ ನಾನು ಕೂಡ ಸಂತೋಷ ಪಡ್ತೇನೆ. ನ್ಯೂಸ್ ಬ್ಯೂರೋ, V4 ನ್ಯೂಸ್, ಮಂಗಳೂರು.